ಮಹಾಲಕ್ಷ್ಮಿ ದೇವಸ್ಥಾನ ಬ್ರಹ್ಮಗೋಲ ಕ್ಷೇತ್ರ ಮಲ್ಪಿನ ಅನ್ನಾರಾಧನೆಯಲ್ಲಿ ಎಂಕಲಂಜಿ ಅಂದಾಜು ಪ್ರಕಾರ 40-50 ಜನ ಅನ್ನಾರಾಧನೆ ನಡುಪು ಮನುಷ್ಯ ಮಲ್ತೀವಿ. ಆ ಪ್ರಕಾರ ಅದು ಎಷ್ಟು ಜನ ಬರ್ತೀವಿ ಎಂಕಲ್ ಸರಿ ಅಂದಿದೆ ಎಂಕಲ್ 80 ರೆಡಿ ಮಾಡಿದೆ ಮತ್ತೆ ಮಾಡಿದ ಆ ಮಹಾಲಕ್ಷ್ಮಿ ಪ್ರಸಾದ ಕೊಡೋದು ಎಂಕಲ್ ಸಂಕಲ್ಪ ಆ ಪ್ರಕಾರ ಅದು ಮಾಡಿದೆ. ಎಷ್ಟು ಜನ ಏನು ಸೇರಿ ನಂಗೆ ಗುರುತಿಸಿ ఒక ಬೈಯಕ್ಕೆ ಲಂಚಿದೆ ಎಂಕಲಂಜಿ ಅಂದಾಜು ಬಂದ 10,000 ಜನಕ್ಕೆ ತಯಾರಿ ಕೂಡ ಇಂಚ ತಯಾರಿ ಮತ್ತು ನಾನು 1ನೇ ತಾರೀಕು ಇಂಚ ತಯಾರಿ ಮತ್ತು ನಾನು 1ನೇ ತಾರೀಕು ಇಂಚಿ ನಿತ್ಯ ಒಣಸು ಮಧ್ಯಾಹ್ನ ರಾತ್ರಿ ಬಂದು ದಿನಕ್ಕೆ 20,000 ಜನ ಒಣಸು ರೆಡಿ ಆಗುന്നുണ്ട്. ದಿನಕ್ಕೆ 20,000 ಜನ ಒಣಸು ರೆಡಿ ಆಗುന്നുണ്ട്. ഇവിടെ പുതിയ മേരണിದ್ದಾನೆ 18,000 ಜನ ಚಾಟಿಂದ ಬಂದಿದ್ದು പുതിയ ಮೇರಣಿದ್ದಾನೆ. ಬುಕ್ಕ ಎಂಕಲ್ ಎಸ್ಟಿಮೇಟ್ ಎಂಕಲ್ ನಿರೀಕ್ಷೆ ನಿಂತು ಜನಕ್ಕೆ ಸಹಕಾರ ಬರ್ತೀರಿ ಜೊತೆಗೆ ಆಡಳಿತವರ್ಗೆಲ್ಲ ಅಂಚೇರಿ ಆಡಳಿತವರ್ಗೆಲ್ಲ ಎಂಕಲ್ ಬಡಿತನ ವ್ಯವಸ್ಥೆ ಆಗಲ್ಲ ಆಡಳಿತ ತುಂಬ ಸಹಕಾರ ಬರ್ತೀರಿ ಅಂಚತ್ತೆ ಆಗಲ್ಲ ಈ ಸಹಕಾರ ಎಂಕಲ್ ಮದಪರಿ ಸಾಧ್ಯ ಮತ್ತೆ ಕೆಲವೊಂದು ಜನರಲ್ಲಿ ಮತ್ತು ಜನ ಸಹಕಾರ ಜಾಸ್ತಿ ಕಡಿಮೆ ಮಕ್ಕಳ ಸಹಕಾರ ಸಹಕಾರ ಮಗುವಿನ ಸಮಾಜ ಸಹಕಾರ ಮಧ್ಯಾಹ್ನ ಬೈಯಾಗ ಆಗಲ್ಲ ವಾಲಂಟಿಯರ್ಸ್ ಅಂತಿಲ್ಲ.